ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳು. ಮೊದಲನೇ ಪ್ರಶ್ನೆ, ಡಿಫೆನ್ಸ್ ಇನೋವೇಷನ್ ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಅಡಿಯಲ್ಲಿ ರಕ್ಷಣಾ ಸಚಿವಾಲಯವು ಡಿಫೆನ್ಸ್ ಕನೆಕ್ಟ್ 2.0 ಅನ್ನು ಆಯೋಜಿಸಿದೆ. ಇದನ್ನು ಉದ್ಘಾಟನೆ ಮಾಡಿದವರು ಯಾರು? ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ, ಮೇಲಿನ ಯಾರೂ ಅಲ್ಲ. ಸರಿಯಾದಂಥ ಉತ್ತರ ರಾಜನಾಥ್ ಸಿಂಗ್ ಅವರು. ಇವರು ರಕ್ಷಣಾ ಸಚಿವರು ಇದ್ದಾರೆ. ರಾಜನಾಥ್ ಸಿಂಗ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅಮಿತ್ ಶಾ ಇವರು ಗೃಹ ಸಚಿವರು ಮತ್ತು ಸಹಕಾರಿ ಸಚಿವರು ಕೂಡ ಹೌದು. ನಿತಿನ್ ಗಡ್ಕರಿ ಇವರು ಸಾರಿಗೆ ಸಚಿವರು. ಮುಂದಿನ ಪ್ರಶ್ನೆ, ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಸ್ಟಾರ್ಟ್ಅಪ್ಗಳು ಮತ್ತು ಬಹುವಿಧದ ಮಧ್ಯಸ್ಥಗಾರರೊಂದಿಗೆ ನಿಯಮಿತವಾಗಿ ಸಂಪರ್ಕ ಸಾಧಿಸುವ ಕಾರ್ಯತಂತ್ರವನ್ನು ಮುಂದುವರಿಸುವುದು, ರಕ್ಷಣಾ ಉತ್ಕೃಷ್ಟತೆಗಾಗಿ ನಾವೀನ್ಯತೆಗಳು. ಡಿಫೆನ್ಸ್ ಇನೋವೇಷನ್ ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಅಡಿಯಲ್ಲಿ ರಕ್ಷಣಾ ಸಚಿವಾಲಯ ಡಿಫೆನ್ಸ್ ಕನೆಕ್ಟ್ 2.0 ಅನ್ನು ಆಯೋಜಿಸಿರುವಂಥದ್ದು. ಯಾವಾಗ ಅಂದರೆ ಏಪ್ರಿಲ್ 22, 2022ರಂದು ಅದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಈ ಕಾರ್ಯಕ್ರಮವನ್ನು ರಕ್ಷಣಾ ಮಂತ್ರಿ ಶ್ರೀ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮುಂದಿನ ಪ್ರಶ್ನೆ, ಸರ್ಮಟ್ ಎನ್ನುವ ಖಂಡಾಂತರ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ ದೇಶ ಯಾವುದು? ರಷ್ಯಾ, ಚೀನಾ, ಉತ್ತರ ಕೊರಿಯಾ, ಅಮೆರಿಕ. ಸರಿಯಾದಂಥ ಉತ್ತರ ಇಲ್ಲಿ ರಷ್ಯಾ. ಇದು ಖಂಡಾಂತರ ಕ್ಷಿಪಣಿ ಅಂದರೆ ಖಂಡದಿಂದ ಖಂಡಕ್ಕೆ ಒಂದು ದಾಳಿಯನ್ನು ಮಾಡುವಂಥ ಕ್ಷಮತೆಯನ್ನು ಹೊಂದಿರುವಂಥದ್ದು. ಇದು ನ್ಯೂಕ್ಲಿಯರ್ ವೆಪನ್ ಅನ್ನ ತಗೊಂಡು ಹೋಗಿ ದಾಳಿ ಮಾಡುವಂಥ ಒಂದು ಕ್ಷಮತೆ ಈ ಒಂದು ಕ್ಷಿಪಣಿಯಲ್ಲಿ ಇರುವಂಥದ್ದು. ಏಪ್ರಿಲ್ 20, 2022ರಂದು ವಿಶ್ವದ ಯಾವುದೇ ಗುರಿಯನ್ನು ಹೊಡೆಯಬಲ್ಲ ಅಣ್ವಸ್ತ್ರ ಸಾಮರ್ಥ್ಯದ ಖಂಡಾಂತರ ಕ್ಷಿಪಣಿ ಸರ್ಮತ್ ಅನ್ನು ರಷ್ಯಾ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಸ್ನೇಹಿತರೆ, ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆದಿರುವಂಥದ್ದು. ಅದು ನ್ಯಾಟೋ ಮತ್ತು ನೇರವಾಗಿ ರಷ್ಯಾದ ನಡುವೆ ನಡೆದಿರ್ತಕ್ಕಂಥ ಒಂದು ಶೀತಲ ಯುದ್ಧ ಅಂತ ನಾವು ತಿಳ್ಕೊಬಹುದು. ಈ ನ್ಯಾಟೋ ದೇಶಗಳನ್ನು ಗುರಿಯಾಗಿ ಇಟ್ಕೊಂಡು ಈ ಒಂದು ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿರುವಂಥದ್ದು ಕೂಡ ಹೌದಾಗಿರುತ್ತೆ. ಖಂಡಾಂತರ ಕ್ಷಿಪಣಿ ಈಗಿನ ಒಂದು ಸದ್ಯದಲ್ಲಿ ಬಹಳಷ್ಟು ಸುದ್ದಿಯಲ್ಲಿರುವಂಥ ನ್ಯೂಸ್ ಇದು. ಖಂಡಾಂತರ ಕ್ಷಿಪಣಿ ಅಂದರೆ ರಷ್ಯಾದಿಂದ ನೀವು ಯಾವುದಾದ್ರೂ ಏಷ್ಯಾ ಖಂಡದಿಂದ ಹಿಡ್ಕೊಂಡು ಯುರೋಪಿಯನ್ ಖಂಡದವರೆಗೂ ಕೂಡ ದಾಳಿ ಮಾಡುವಂಥ ಕ್ಷಮತೆ ಈ ಒಂದು ಕ್ಷಿಪಣಿಗೆ ಇರುವಂಥದ್ದು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? 22 ಏಪ್ರಿಲ್, 21 ಏಪ್ರಿಲ್, 20 ಏಪ್ರಿಲ್, 19 ಏಪ್ರಿಲ್. ಸರಿಯಾದಂಥ ಉತ್ತರ 21 ಏಪ್ರಿಲ್ರಂದು ರಾಷ್ಟ್ರೀಯ ನಾಗರಿಕ ಸೇವಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ದ ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ ಅಬ್ಸರ್ವ್ 21st April every year in India and it dedicated to the nation civil servants. ಅಂದರೆ ನಾಗರಿಕ ಸೇವೆಗಳನ್ನು ಯಾರು ಸಲ್ಲಿಸ್ತಾ ಇರ್ತಾರೆ, ಸೇವೆಯಲ್ಲಿ ಯಾರು ತೊಡಗಿಸಿಕೊಂಡಿರ್ತಾರೆ ಅವರಿಗೆ ಅವರ ಒಂದು ನೆನಪಿಗಾಗಿ ಏನ್ ಮಾಡಲಾಗಿದೆ, ರಾಷ್ಟ್ರೀಯ ನಾಗರಿಕ ಸೇವಾ ದಿನವನ್ನು ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂಥ ಕರೆಂಟ್ ಅಫೇರ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೇವೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತದೆ ಸಬ್ಸ್ಕ್ರೈಬ್ ಮಾಡಿ, ಆ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.